ಕೇಳಿ. ಉಡುಪಿ ಘಟನೆ ಅಪೋಸಿಷನ್ಗೆ ಅಸ್ತ್ರ ಮಾಡಿಕೊಟ್ರು, ಅದು ಪೊಲೀಸ್ ಫೇಲ್ಯೂರ್ ಕಾಣ್ತಾ ಇದೆಯಾ ಅಲ್ಲಿ? ಇದರಲ್ಲಿ ಉಡುಪಿಯ ಕಾಲೇಜ್ ಚಿತ್ರೀಕರಣ ಘಟನೆ, ಕಾಲೇಜ್ನಲ್ಲಿ ಆದ ಚಿತ್ರೀಕರಣ ಆ ಘಟನೆ ಈಗ ಪೊಲೀಸ್ ಫೇಲ್ಯೂರ್ ಕಾಣ್ತಾ ಇದೆಯಾ? ಕೇಳ್ರಿ, ಅದ್ರ ಸುವೋಮೋಟೋ ಪೊಲೀಸ್ನವರು FIR ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನು ಒಬ್ಬ DYSP ಲೆವೆಲ್ ಆಫೀಸರು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ. ಸೆಂಟ್ರಲ್ನ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿತ್ತು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಆಯಿತಾ, ಎಂಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗೋತೀವಿ. ನಿಮ್ಮ ಪಾರ್ಟಿಯವರು ಅದನ್ನ ಮಕ್ಕಳ ಆಟಿಕೆ ಅಂತೆಲ್ಲ ಹೋಮ್ ಮಿನಿಸ್ಟ್ರು ಯಾರು ಮಕ್ಕಳ ಆಟಿಕೆ ಆಗಿದ್ರೆ ಕೇಸ್ ರಿಜಿಸ್ಟರ್ ಆಯ್ತಿಲ್ಲ. ಮಕ್ಕಳ ಆಟಿಕೆ ಅಂತ ಅಂದ್ರಲ್ಲ, ಅದಕ್ಕಾಗಿ ಹೋಮ್ ಮಿನಿಸ್ಟರ್ ಅಂತ ಹೇಳಿಲ್ಲ. ಕಾಲೇಜು ಹಾಸ್ಟೆಲ್ ಕಾಲೇಜಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಾಷೆ ಮಾಡಿರ್ಬೋದು ಅಂತ ಹೇಳಿರ್ಬೋದು ಅವರು. ಬಟ್ ಕೇಸ್ ಇಸ್ ರಿಜಿಸ್ಟರ್, FIR is submitted to the court. Investigation is going on, and investigation is entrusted to DSP, DYSP level officer. Inquiry is going on. Barli report ಬರ್ತದೆ. DYSP level ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂದಮೇಲೆ ಕ್ವಶನ್ ಉದ್ಭವ ಆಗಲ್ಲ ಅಲ್ವಾ? ಕರಾವಳಿಗೆ ಆಗಲೇ ಬಜೆಟ್ನಲ್ಲಿ ಹೇಳಿದ್ದೀವಿ ಏನೇನು ಕೊಡ್ಬೋದು ಅಂತ ಹೇಳಿದ್ದೀವಿ. ನಾನು ಈಗ ಬಂದಿರತಕ್ಕಂಥದ್ದು ಮಳೆ ಜುಲೈ ತಿಂಗಳಲ್ಲಿ ಜಾಸ್ತಿ ಆಗಿತ್ತು. ಜೂನ್ ತಿಂಗಳಲ್ಲಿ ಅಷ್ಟೊಂದು ಮಳೆ ಬಂದಿರಲಿಲ್ಲ. ಜುಲೈ ತಿಂಗಳಲ್ಲಿ ಉಡುಪಿ, ಮಂಗಳೂರು, ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗಿತ್ತು. ಅದನ್ನು ನೋಡಬೇಕು ಅಂತ ಒಂದು, ಮತ್ತು ರಿವ್ಯೂ ಮೀಟಿಂಗ್ ಕೂಡ ಮಾಡೋಣ ಅಂತೇಳಿ ಬಂದಿದ್ದೀವಿ. ನೀವು ಒಬ್ಬರೇ ಕೇಳಿದ್ರೆ ಹೆಂಗ್ರಿ, ಅವರು ಬೇರೆಯವ್ರು ಕೇಳ್ತಾರೆ. ತಾಳೆಯಪ್ಪ, ಯಾವುದು ಮಾರಲ್ ಪೊಲೀಸ್? ನಾನು ಹೇಳಿದ್ದೀನಿ, ಮಾರಲ್ ಪೊಲೀಸು ಯಾರೇ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರು ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ, ಟ್ರಬಲ್ ಇರ್ತದೆ, ಆಮೇಲೆ ಸರಿ ಹೋಯ್ತದೆ. ಬಟ್ ದಿ ಪೊಲೀಸ್ ಪೀಪಲ್, ಐ ಹ್ಯಾವ್ ಟೋಲ್ಡ್ ದಿ ಪೊಲೀಸ್ ಪೀಪಲ್ ಕೆಟಗಾರಿಕಲಿ, ಡೋಂಟ್ ಅಲೋ ಎನಿಬಡಿ. ಅವರು ಕ್ರಮ ತಗೊಂಡಿದ್ದಾರೆ. ಹೌದು, ಪೊಲೀಸರು ತಗೊಂಡಿದ್ದಾರೆ. ಡೋಂಟ್ ಅಲೋ ಎನಿಬಡಿ ಟು ಟೇಕ್ ಲಾ ಇನ್ ಟು ದಿಯರ್ ಹ್ಯಾಂಡ್ಸ್. ನೋಡಪ್ಪ, ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ. CBI ಕೊಟ್ಟಿತ್ತು ಅದನ್ನು. ಸೌಜನ್ಯ ಕೇಸ್ ಇದೆಯಲ್ಲ, CBI ಕೊಟ್ಟಿತ್ತು. ಈಗ ಅವ್ರ ಪೇರೆಂಟ್ಸು ಅವರೆಲ್ಲ ಬೇರೆಯವರೆಲ್ಲ ಅದನ್ನು ಮರು ತನಿಖೆ ಆಗಬೇಕು ಅಂತ ಇದ್ದಾರೆ. ಅದು ಲೀಗಲ್ಲಾಗಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನೋಡೋಣ ಏನು ಕ್ರಮ ತಗೋಬೇಕು. ಬಿಕಾಸ್ ಯು ಹ್ಯಾವ್ ಟು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಆ್ಯಸ್ ಎ ಲಾಯರ್ ಹೇಳ್ತಾ ಇದ್ದೀನಿ, ಅಪೀಲ್ ಆಗಬೇಕಾಗತ್ತೆ, ಹೈಕೋರ್ಟಿಗೆ ಅಪೀಲ್ ಆಗಬೇಕು. ಆಫೀಸರ್ಸ್ ಮೇಲೆ ಲೋಪ ಆಗಿದೆ ಅಂತ ಕೋರ್ಟ್ನವ್ರು ಹೇಳಿದ್ದಾರೆ. ಅದ್ರ ಮೇಲೆ ಏನಾದರೂ ಕೋರ್ಟ್ನವ್ರು ಹೇಳಿದರೆ ಜಡ್ಜ್ಮೆಂಟ್ ಅದರ ಮೇಲೆ ಅಪೀಲ್ ಹೋಗ್ತಾರಲ್ಲ. ಈಗ ಜಡ್ಜ್ಮೆಂಟ್ ನೋಡಿಲ್ಲ ನಾನು. ಜಡ್ಜ್ಮೆಂಟ್ ಅಲ್ಲಿ ಉಲ್ಲೇಖ ಇದೆ. ನಾನು ನೋಡಿಲ್ಲರಿ. ನೀವು ಓದಿದ್ದೀರಾ? ಓದಿಕ್ಕೆ ಕೇಳಿದೆ. ನೀವು ಓದಿದ್ದೀರಾ? ಹಾಂ, ಓದಿ ಕೇಳ್ತಾರೆ. ಆಯಿತು, ಏನು ಮಾಡ್ಬೋದು? ಅಲ್ಲಲ್ಲ, ಅವರು ಅಲ್ಲಿ ಇದು ಮಾಡಿದ್ದಾರೆ, ಆಫೀಸರ್ಸ್ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಹೇಳಿದರೆ ನೋಡೋಣ. ನಾನು ನೋಡಿಲ್ಲ ಜಡ್ಜ್ಮೆಂಟ್, ನಾವು ಓದಿಲ್ಲ. ಬಟ್ ಜಡ್ಜ್ಮೆಂಟ್ ಕಾಪಿ ನನಗೆ ಕೊಟ್ಟಿದ್ದಾರೆ, ತಗೊಬಂದು ನಾನು ಓದ್ತೀನಿ. ಓದಿದ ಮೇಲೆ ಈಗ ಅಪೀಲ್ ಹಾಕ್ಲಿಕ್ಕೆ ಅವಕಾಶ ಇದ್ದರೆ ಅದನ್ನು ಚಾಲೆಂಜ್ ಮಾಡ್ತಾನೆ ಅಪೀಲ್ ಹಾಕೋದು. ಲೋಯರ್ ಕೋರ್ಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ವಿರುದ್ಧವಾಗಿ ತಾನೇ ಅಪೀಲ್ ಹಾಕೋದು. ಹಾಂ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲದಲ್ಲಿ ಅಪಪ್ರಚಾರಗಳು ಮಾಡ್ತಾರೆ, ಅವರ ಮೇಲೆ ಕ್ರಮ ಕೈಗೊಳ್ತಾರೆ. ಇದು ಜಿಲ್ಲೆ ಅಷ್ಟೊಂದು ಕಾರಣ ಆಗ್ತದೆ, ಅದು ಯಾವುದೇ ಕ್ರಮಗಳಾಗ್ತಾ ಇಲ್ಲ. ನೋಡಪ್ಪ, ಯಾರೇ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಆಗಲಿ ಅಥವಾ ಬೇರೆ ವ್ಯಕ್ತಿ ವಿರುದ್ಧ ಆಗಲಿ ಅವರು ಅನಗತ್ಯವಾಗಿ ಸುಳ್ಳು ಸುದ್ದಿಗಳನ್ನು ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳಿ. ಟೀಕೆ ಮಾಡಿದ್ರು ನೀವು ಕ್ರಮ ತಗೋತಾ ಇದ್ದೀರಿ? ಯಾರು ಟೀಕೆ ಮಾಡಿದ್ರು ಸಹಿತ
ಟೀಕೆ ಮಾಡಿದ್ರೆ ಕ್ರಮ ತಗೊಳ್ಳಲ್ಲ, ಸುಳ್ಳು ಸುದ್ದಿಗಳ ಪ್ರಭುತ್ವ. ಈಗ ಅಂದ್ರೆ ಟೀಕೆ ಅಂದ್ರೆ ಏನು? ನಿಮ್ಮ ಮೇಲೆ ಟೀಕೆ ಮಾಡಿದ್ದು, ನಿಮ್ಮ ಫ್ಯಾಮಿಲಿ ಮೇಲೆ ಟೀಕೆ ಮಾಡಿದ್ದಕ್ಕೆ ಅದನ್ನ ಅಂದ್ರೆ ಅದು ಈ ಟೀಕೆನ ಏನು ಬೇಕಾದ್ರೂ ಹೇಳ್ಬೋದಾ ಫ್ಯಾಮಿಲಿ ಮೇಲೆ? ಟೀಕೆ ಟೀಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಬೇಕಾದ್ರೂ ಹೇಳ್ಬೋದಾ? ಹೇಳಪ್ಪ, ನೀನೇ ಹೇಳು. ಅದಲ್ಲ ಅದಕ್ಕೇನೆ ಟೀಕೆ ಬೇರೆ, ಸುಳ್ಳು ಸುದ್ದಿ ಹಬ್ಸೋದು ಬೇರೆ, ಗೊತ್ತಾಯ್ತಾ? ವೈಯಕ್ತಿಕವಾಗಿ ತೇಜೋವಧೆ ಮಾಡೋದು ಬೇರೆ. ದಿಸ್ ಆರ್ ಆಲ್ ಡಿಫ್ರೆನ್ಸಸ್ ಇಲ್ಲಿ ಇವಕ್ಕೆಲ್ಲ. ಸರ್ ಇನ್ನೊಂದು ಕಸ್ತೂರಿ ರಂಗನ್ ಅವರನ್ನು ಜಾರಿ ಮಾಡ್ತಾ ಇದ್ದೀವಿ. ಇದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಿತ್ತೂರು, ಸುಳ್ಯ ತೊಂದರೆ ಆಗಿದೆ. ಕಸ್ತೂರಿ ರಂಗನ್ ಅವರಿಗೆ ಜಾರಿ ಆಗುತ್ತೆ. ಯಾವುದು? ಅದು ಕೇಂದ್ರ ಸರ್ಕಾರದ ತೀರ್ಮಾನ ತಗೋಬೇಕು. ಇಟ್ ಈಸ್ ಫಾರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಟೇಕ್ ಎ ಡಿಸಿಷನ್ ಆನ್ ದಟ್. ಗೊತ್ತಾಯ್ತು, ನಾವು ಬೇಡ ಅಂತ ಹೇಳಿದ್ದೀವಿ, ಕೇಂದ್ರ ಸರ್ಕಾರ. ಬಟ್ ಪರಿಸರ ರಕ್ಷಣೆ ಮಾಡೋದ್ರಲ್ಲಿ ನಾವು ಹಿಂದೆ ಬೀಳಲ್ಲ. ಆಮೇಲೆ ಬಿಟ್ಕಾಯಿನ್ ವಿಚಾರವಾಗಿ SIT ಮಾಡಿದ್ರೆ ಇನ್ನೂ ನೋಟಿಸ್ ಯಾರಿಗೂ ಸರ್ವ್ ಆಗಿಲ್ಲ. ಅವರು SIT ಮಾಡಿದ್ದೀವಿ, ಅವರು ದೇ ವಿಲ್ ಟೇಕ್ ದೇರ್ ಓನ್ ಆಕ್ಷನ್. ಏನು ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗುತ್ತೆ ನಾವು? ಸ್ವಾತಂತ್ರ್ಯ ಕೊಡಬೇಕು ಅವರು ತನಿಖೆ ಮಾಡೋರು. ನೋಟಿಸ್ ಮಾಡಿ ಭಾಳ ದಿವಸ ಆಯ್ತಲ್ಲ ಈಗ ಅದಕ್ಕೆ. ಮಾತಾಡ್ತೀನಿ, ನನಗೆ ಗೊತ್ತಿಲ್ಲ ನನಗೆ. ಬಟ್ SIT ಈಸ್ ಕಾನ್ಸ್ಟಿಟ್ಯೂಟೆಡ್.